ಹಾಯ್ ಏರು ಲೈವ್ಗೆ ಜಾಯ್ನ್ ಆಯ್ನ ನೀ ಲೈಕ್ ಮನ್ಪುಲಿ ಚಾಟ್ ಮನ್ಪುಲಿ ಕುದರ್ ಪನ್ಲೆ ಏರಂದು ಹಾಯ್ ಹಾಯ್ ಲೈಕ್ ಮನ್ಪುಲಿ ಅನ್ನಿಸ್ತಾಂಡಿ ಸೂರಜ್ ಶೆಟ್ಟಿ ಹಾಯ್ ಭಾರಿ ಅಪರೂಪದವ್ರು ಮಾಡಿರು ಪಲ್ಲು ಹಾಯ್ ಪಲ್ಲು ಲೈಕ್ ಮನ್ಪುಲೆವಾ ಡಬಲ್ ಟ್ಯಾಪ್ ಮನ್ಪುಲಿ ಸ್ಕ್ರೀನ್ ಅಪ್ಪನು ಬಿಟ್ಟು ಲೈವ್ ನೀರು ನಾಲೆಡ್ಜ್ ಲೈವ್ ಪಾತಿರ್ದೆ ಅಂದು ಲೈಕ್ ಮನ್ಪುಲಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದಿ ಸ್ಕ್ರೀನ್ ಪನಸಂಡ ಮಾತಿರ್ನಲ್ಲ ಹೆಲೋ ಹೆಲೋ ಗಾಯ್ಸ್ ಗುರ್ತಾಂಡನ ಈರ್ನ ಗುರ್ತಾಂಡವೆ ಈರ್ನಂಗೆ ಗುರ್ತಾ ಉಂಡು ಕುಲ್ಲ ಶಾಲಿನಿ ಹಾಯ್ ಶಾಲು ಮಗಲ್ ದಾದ ಅನ್ಪೋರು ಮನಸ್ಸು ಅಂಡಿ ಈರ್ನನ್ನ ಹಾ ಎನ್ನ ಮನಸ್ಸು ಆಗ್ತಿச்சு ನನ್ನ ಅವಡತ್ತೆ ಮತ್ತೆ ಬಾಲಿನ చెప్పదు ರಪ್ಪರು ಲೈವ್ ಬೋದು ವರ್ಕಂದು ಬರ್ತನೇನು ದಾದ ಬನ್ನಿ ಶಾಲಿನಿ ದಾದ ಬಂಡೆ ಮಗಲ್ ದಾದ ಅನ್ಪೋಲ್ಲೊಂದಿಗೆ ಎನ್ನ ಲೈಕ್ ಮನ್ಪುಲಿ ಲೈವ್ ಲೈಕ್ ಮನ್ಪುಲಿ ಪ್ಲೀಸ್ ಮನಸ್ಸಾಂಡ ಯಾನು ಮುಳ್ಳುಲೆ ಬೇಣೂರು ಏರು ಲೈಕ್ ಮನ್ಪಿ ಪ್ಲೀಸ್ ಡಬಲ್ ಟ್ಯಾಪ್ ಸ್ಕ್ರೀನ್ ಡಬಲ್ ಟ್ಯಾಪ್ ಮಲ್ಪಲಿ ಎನ್ಮ ಜನ ಉಳ್ಳಾರು ನಾಲ್ ಮಾತ್ರ ಲೈಕ್ ಇಪ್ಪುನ ಬಾಲಿ ಅದನ್ನು ಬಾಲಿ ಚಿಪ್ಪದೆ ಲೈವ್ ಗೊತ್ತಿನ ಲೈಕ್ ಮಾಡಿ ಗಾಯ್ಸ್ ಲೈಕ್ ಮಾಡಿ ಇಂಚಿನ ಪೂರ ಪೋಂದಿಲ್ಲರು ಮಾಡ ಏಯ್ ಆಲ್ ದ ಬೆಸ್ಟ್ ಬೇಗ ಫಾಲೋವರ್ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಸಪೋರ್ಟ್ ಮನ್ಪುಲಿ ಪೂರ ಸಬ್ಸ್ಕ್ರೈಬ್ ಮನ್ಪುಲಿ ಲೈಕ್ ಮನ್ಪುಲಿ ಶೇರ್ ಮನ್ಪುಲಿ
ಮೆಲ್ಲಗೆಂದ ವಾಯ್ಸ್ ಮೆಲ್ಲ ಯಾ ಮೆಲ್ಲ ಪಾತೆಗೊಂದಿಲ್ಲ ನಂದು ವಿದ್ಯಾಪು ಹಾಯ್ ಬೇಬಿ ಹೆಲೋ ಬೇಬಿ ಲೈಕ್ ಮನ್ಪಿ ಬೇಬಿ ಏರ್ಪುರ ಲೈಕ್ ಮನ್ಜರ್ ಲೈಕ್ ಮನ್ಪಲಿ ಪ್ಲೀಸ್. ಊಟ ಆಯ್ತಾ ವಿದ್ಯಾ? ಇಲ್ಲ ನಿಂದಾಯ್ತು? ಇಲ್ಲವಾ ನಂದಾಗಲಿಲ್ಲ, ಇನ್ನಾಗಬೇಕು. ಅಕ್ಕ ಹಾಯ್ ನೀರನ್ನು ಗೊತ್ತಾಯ್ತು. ಹಾಯ್ ಹಾಯ್ ಅಕ್ಕನ ಮೆಸೇಜ್ ಬಂದ ರಾಘವೇಂದ್ರ ಪಿ ಎಚ್ ಅಕ್ಕ. ಹಾಯ್ ಹಾಯ್ ಲೈಕ್ ಮನ್ಪಿ ಲೈಕ್ ಮನ್ಪಿ ಲೈಕ್ ಮನ್ಪಿ. ಹಿಂಗೆ 8 ಜನ ಬರ್ತಿದ್ದಾರೆ ಅಂತ ಗೊತ್ತಾಗ್ಲತ್ತ. ಬಾಬು ಜೆತ್ತಲ್ಲ, ಬಾಬುನ చెప్పದೇನಲ್ಲ ಈಗ ಬರ್ತೀನಿ ಇತ್ತೆ. ನಿಂದು ಗಂಡ? ನಂದು ಗಂಡ ಇದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಬರ್ಸಂಡ ಊರುಡು ನಿಗಲ್ ನಿಗಲ್ನ ಊರುಡು ಬರ್ಸಂಡ. ಯಾವಾಗ ಬರ್ತಿ ಮನೆಗೆ? ನಾನು ಸ್ಯಾಟರ್ಡೆ. ಬೇಡವ ರೈಸ್ ಕಮ್ಮಿ ಉಂಟಂತೆ. ಇದು ಬರುವಾಗ ಹಿಡ್ಕೊಂಡು ಬರ್ತೇನೆ ಆಯ್ತಾ? ಆಯ್ತು, 1 ಕ್ವಿಂಟಲ್ ಆಯ್ತಾ? ಆಯ್ತಾಯ್ತು ತರ್ತೇನೆ. ಏರ್ಲ ಪಾತಿರೊಂದು ಏರ್ಲ ಚಾಟೆ ಮಂತೊಂದಿಜ್ಜೆರ್ ಪಾತಿರ್ಗ ಬಲೆ ಮೆಸೇಜ್ ಮನ್ಪಲಿ. ಎನ್ನ ವೀಡಿಯೋಸ್ ಪೂರ ಇಂಚ ಉಂಡು ದಾದಾಂಡಲ ಮಿಸ್ಟೇಕ್ಸ್ ಆಪ್ನ ಅವೈತ ಬಗ್ಗೆ ಎಲ್ಲ ಪನೋಲಿ ಒಳ್ಳೆಯದು ಜೋಕುಲು ಮಾತ ಸುದ್ದಿ ಅಂದು ಏನೆಲ್ಲ ಸುದ್ದಿ ಜುಲ್ಲೇರು ಜಾಜಿ ಜನ ತೋಜುವೇರ ಅಂಡ ಚಾಟ್ ಮಂತೊಂದು ಇಚ್ಚೆರಾತಿ ತುಲೇನ ವೀಡಿಯೋಸ್ ತಾನ ಮಿಸ್ಟೇಕ್ಸ್ ಉಂಡ ದಾದನರ ಕಂಟೆಂಟ್ ನಿಜ್ಜನ ಕಡೆ ಇರ್ದು ಬರ್ಕೊಂಡು ಇತ್ತಂಡ ಪನೋಲಿ ಟ್ರೈ ಮಲ್ಪುರ ಆ ಪುಂಡಿ ಒಂಟೆ ಒಂಟೆ ಗೊದ್ದೆ ದಾದ ಮಲ್ಪುನು ಇಂಕು ಬಜೆ ಪಿನಾರಿ ನಕ್ಕದ ಜೇರಿ ಬೆಲ್ಲಿ ಪುರ ಸ್ವಲ್ಪ ಅಲ್ಪ ಗೊದ್ದೆ ಆಪುಂಡು ಪೂರ ಮನಸ್ಸು ಜೀವಂತ ಬಲ್ಲಿ. ನೀತೆ ಮೂರು ಇತ್ತನಾಗ್ಲಿ ಪೂರ ಏನ ವಾಟ್ಸಪ್ ಸ್ಟೇಟಸ್ ಇವತ್ತನಕ್ಲ ಅವ್ವೆ ಅಂಚ ಆಪುನ ಅಂತ ಇತ್ತೆ ಗೊತ್ತಾಂಡು. ಈರ್ನ ಎನ್ನ ಬಾಯ್ಡ್ ಮಾಡ್ತೀವಿ ಗೊತ್ತಿರೇಗಿ ಟೈಪಿಂಗ್ ಇಡ್ಲ ಗೊತ್ತೇನೆ ಬರ್ಪುಂಡು. ಅವೇ ಅಂಚ ಆಪುನತ್ತ ಇತ್ತೆ ಗಿತ್ತಾಂಡ್ವಿ ಯಾನು ಈರ್ನ ಸ್ಟೇಟಸ್ ತೂದೆ ಬರ್ತೀನಿ. ಹಾಯ್ ಸುಷ್ಮಿತಾ ಅಕ್ಕ ಆಗುತ್ತಾನೆ ಲೈಕ್ ಮನ್ಪ್ಲೇವಿ ಏರ್ಲ ಬತ್ತನಾಗ್ಲಿ ಆವೇಶ್ ವೆಲ್ಕಮ್ ವನಸಾಮಿ ಸುಷ್ಮಿತಾ ಅಕ್ಕ ಲೈಕ್ ಮನ್ಪ್ಲೆ ಒಂಚೆ ಇಂಕ 8 ಜನ ವೈದ್ಯರನ್ನು ಕೊಡ್ತಾವೆ ಪಣ್ಣ ಕಡಿ ಕಡಿ ಬತ್ತ ಆಫ್ ಮಂತ ಪಣ್ಣ ಬತ್ತು ಪೋಪಿರತ್ತೆ
ಎನ್ಮ ಜನ ತೋಜವನ ರಾಜು ಜನ ಮಾತ್ರ ಇಪ್ಪು ಡಬಲ್ ಟ್ಯಾಪ್ ಮಾಡ್ತೀವಿ ಸ್ಕ್ರೀನಿಗೆ ವಿದ್ಯೆ ಅಪ್ಪು ಅವು ಚೂರು ಅಂಡ ನಿನ್ನ ಲೆಕ್ಕ ಅತ್ತಾವ ಅಂದರೆ ಅದ ಅನ್ಪುನು ಮಾರಾಯ್ತು ಮಾತಲ್ಲ ಒಂಚೆ ಲೆಕ್ಕ ಇಪ್ಪುಂಡ నేను ಒಂಟೆ ಕೊಟ್ಟು ಮಾತ್ರ ಲೈವ್ ಓದಿನಿ ಮನಸ್ಸಾಂಡಕ್ಕ ಇರ್ನಂಡೆ ಇಜ್ಜಕ್ಕ ನನ್ನ ಕೂಡ ಆತಿ ಮತ್ತೆ ಬಾಲೆನ್ చెప్పದೆ ನಾನು ಲೈವ್ ಬರ್ತೀನಿ ಈ ಮಲ್ಲ ನಟ್ಟು ಸತ ಪಕ್ಕದ ಅದ ಅನ್ಪುನು ಮಾರೈತಿ ಅಂಚಂಡಲ್ಲ ಆವಡತ್ತ ಅಲ್ಲ ಎప్పుడు పోయేది ಎಂತ ಪನ್ನಿ ವಿದ್ಯಾ 3 ಜನ ಮಾತ್ರ ಸುಷ್ಮಿತಕ್ಕ ಇನ್ನು ಗುಜ್ಜೆಕೊನವರು ಬರ್ಪೆ ಬಂದಿದ್ದರು ಅಮ್ಮ ಬರ್ಪೆ ಬಂದಿತ್ತೇವೆ ಸುದ್ದಿ ಇದ್ದಾರು ಮತ್ತೆ ನಿನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಫ್ ಮಾಡ್ತು ಅವು ಮ್ಯೂಸಿಕ್ ಆಫ್ ಮಾಡ್ತಾರೆ ಆಪು ಜಂಚಪುರ ಅವು ಫಿಕ್ಸ್ಡ್ ಅವು ಚೇಂಜ್ ಮಾಡ್ತಾರೆ ವಿದ್ಯಾ ಶ್ರಾವ್ಯ ಹಾಯ್ ಶ್ರಾವ್ಯ ಚಿನ್ನು ನಿನ್ನ ಬುದ್ಧರು ಮಾತ್ರ ಇಪ್ಪಡ ಅಲ್ಲ ದಿಪ್ಪು ಅಲ್ಲ ಬೇಗ ನಿಂದ ತೈಪುನು ಲೈಕ್ ಮಾಡ್ತು ಚಿನ್ನು ಲೈಕ್ ಮಾಡ್ತು ಚಿನ್ನು ಇತ್ತೆ ಬತ್ತು ನನಗೆ ಗೊತ್ತಾಗ ನಿನ್ನ ಲೈಕ್ ಬೇ ಬೂರ್ದು ಜಲ್ಲು ಪೂ ಮನಿ ಪಂಡಿ ಜಿಪ್ಪು ನೋವೇ ಬೆರೆಗೆ ಬನ್ನಿ ಎಂಕ ಚಿನ್ನದ ಅವು ಅಮ್ಮ ಯಾಲತ್ತು ಹಾಯ್ ಮಾಮಿ ಲೈಕ್ ಮಾಡ್ಲಿ ಮಾಮಿ ಅವೇ ಮನಸ್ಸು ಮಲ್ತಾರಕ್ಕ ದಾದ ಕಜಿಪ್ಪು ಇಡೀಕೆ ಮನಸ್ಸು ಆತಜಿ ಕಜಿಪ್ಪು ಕೋರಿ ನಿಗ್ಲೇದಾದೆ ಅಪ್ಪು ನಿಕ್ಕೆ ಸುಸ್ಮಿತ ಗುಜ್ಜೆಕೊನವರು ಪೋಯಿ ಬಂದೆ ಬೊಕ್ಕ ಈರು ಉಳ್ಳರು ಇದ್ದಾರ ಅಂದ ನಂಚೆ ಬತ್ತಿಜ್ಜಿ ಈರು ಏಪ ಬರ್ತೀನಿ ಕಿಲರು ಯಾನು ಕೋಡೆ ಬತ್ತನಕ್ಕ ಯಾನೇವೇ ಗೊತ್ತಂಡಿ ಇಜ್ಜಾರು ಕೋಡೆ ಕೋಲ್ ಮಂತ್ ಇತ್ತೇವೆ ಯಾನು ಮೂಲೆ ಒಳ್ಳೆ ಬಂದೆ ಇನ್ನು ಬರ್ಪೆ ಬಂದಿತ್ತೇವೆ ಎಂಗ್ಲೇ ನಾವು ಏನೂರು ಬತ್ತಿತ್ತ ಲೈಕ್ ಮನ್ಪುಲಿ ಏರು ಲೈಕ್ ಮಲ್ತೊಂದು ಇಜ್ಜಾರು 7 ಜನ ಉಳ್ಳಾರು ಆಚೆ ಡಬಲ್ ಟ್ಯಾಪ್ ಮಲ್ಪಿ ಆತಿ ಸ್ಕ್ರೀನ್ಗೆ ರೆಡ್ ಸಲ ಒತ್ತಲಿ ಅಂದ ಮಾಡಿ ಹಿಂಗೆ ಲೈವ್ ಬರ್ನಿದ್ರೆ ಅಪ್ಪನ ಕರ್ಮ ಅವನಿಗೆ ಇರಲ್ಲ ರಪ್ಪರಪ್ಪನ ಬಾತಿರ್ದಿರತ್ತ ಇಲ್ಲ ಸುಷ್ಮಿತಕ್ಕ ವಿದ್ಯಾಶ್ರಾವ್ಯ 3 ಜನ ಮಾತ್ರ ಮೆಸೇಜ್ ಮಾಡ್ತಂದಿತ್ತು ಅಂಚ ಎಂಗ್ಲ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಹೆಂಚುಂಡು ಸ್ಕ್ರೀನ್ ಜೆತ್ ಕಟ್ಟದ ಬಿಡ ಬ್ಯಾಕ್ಗ್ರೌಂಡ್ ಚೂರು ಬ್ಲ್ಯಾಕ್ ರೋಜ್ ಆಡಂಗೆ ಇದಾದೆಯ ಅಂಚ ಆತ ಎಂಚಾತೆಯ ಅಂಚಾತ ಒಂದು ಎಂಚಾತೆ ಒಂದೇ ವಿದ್ಯಾಶ್ರಾವ್ಯ ಉಡಿಪೋಯಿರು ಒಂಜಿ ಲೈಕ್ ಕೊರ್ಲೆ ಮರ ಅದು ಸೀದಾ ಪೋಯಿನಿ ನಂದು ಇದು ಬಾಯಂಗ వచ్చి ಎಂಕ್ಲು ಅಂಚನೆ ಅಪ್ಪನ ಬುಕ್ಕ ಲೈವ್ ಪಾತ್ರ ಅಪ್ಪನ ಇದ್ರೆ ಬರ್ದು ಎಂಕ್ ಲೈವ್ಗೆ ಬರ್ನಾಗಲಿ ಬಾಯಂಗ ಹೋಡಕ್ಕ ದಾನೆಂಗ ಗೊತ್ತು ನನ್ನ ಬಗ್ಗೆ ಬಾಯಂಗ ನಿದ್ದೆ ಆಯ್ತಲ್ಲವೇ ಅಜ್ಜಪ್ಪು ಮರಳಿದ್ಲೆ ಓದಿ ಅಂತ ಸೀದೆ ಅಂತೆ ಬಾಬು ಎಪ್ಪದು ಬರ್ತು ನಾವು ಅಲ್ಲಿ ತೊಳ್ಳು ಬಾದಿವಳು ಮಂಡೆ ಜಹವಾಡು ಆ ರಂಚುಲಿ ಏರಿಯಾ ಇದು ಯಾರು ಲೈಕ್ ಮಾಡ್ತಾರ ಪನಿ ಆಯ್ತು ಅಲ್ಲಿ 2 ಜನ ಇಪ್ಪನು ಏರ್ಲಿದ್ದೇದು ಶೂಯಂ ಹಾಯ್ ಹೆಲೋ ಹಾಯ್ ಪ್ಲೀಸ್ ಲೈಕ್ ಮನ್ಪಿ ಮೆಸೇಜ್ ಮನ್ಪಿ ಪಾತೇರ್ಗ ಮನಸ್ಸಂಡಿ ದಾದಿಕ ಜಿಪ್ಪು ವಿದ್ಯೆ ಅಜ್ಜಿ ಅಂತ ಮಾಡ್ತಾರ ಅಜ್ಜಿ ಊಟ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಏರ್ ಮಾತೆನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಸಬ್ಸ್ಕ್ರೈಬ್ ಮನ್ಪಲಿ ಲೈವ್ ಲೈಕ್ ಮನ್ಪಿ ವೀಡಿಯೋಸ್ ಲೈಕ್ ಮನ್ಪಲಿ ಪಕ್ಕದಾದ ಪಂಡ
ಏನು ಪತ್ರಡೆದ ವಿಡಿಯೋ ಪಾಡ್ದೆ ರೆಸಿಪಿ ಎಂಚಾತ ಒಂಜಿ 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 ಕಮೆಂಟ್ ಬೈದಿತ್ತು. ಕಮೆಂಟ್ ಮಲ್ಪೆ ಇತ್ತೆ ಜಾಯಿನ್ ಏನಾಗಲ್ಲ ಒಂಜಿ ಲೈಕ್ ವಿದ್ಯಾಪ್ ಅಜ್ಜೆಂದು ಮಾತಾಡ ಶ್ರೀಯಂ ಕಜಿಪ್ಪು ಕೋರಿ ಇದಾಗ ಎಂಕ್ಲ ಕೋರಿ ಆಂಡೆ ನೋಡು ಚೆನ್ನವನ ಸಾತು ನನ್ನ ಓಡಾತಿ ಯಾನ್ ಬಾಲೆನ್ ಜೆಪ್ಪದು ಲೈವ್ ಬತ್ತನ ಬೊಕ್ಕ ಲೇಟ್ ಆಪುನೊಂದು ಬೊಕ್ಕ ಏರ್ಲಿ ಪೂಜೆ ಲೈವ್ ಬರ್ನಾಗ ವಿದ್ಯಾಪ್ಪು ಪಿಂಪಲ್ ಆಗಿದೆ ಹೌದು ಮಾರ ಅದು ಮೊನ್ನೆ ಲೈವಿಗೆ ಬಂದು ಪಿಂಪಲ್ ಆದದ್ದು ಅಂತ ಆಮೇಲೆ ನೋಡು ಪಿಂಪಲ್ ಆದದ್ದು. ನಕ್ಷತ್ರ ಪೂಜೆ ನಮಸ್ತೆ ಕಡೆ ನಮಸ್ತೆ ನಕ್ಷತ್ರ ಅಬ್ಬ ಈ ಒಂದು ದೂರದಲ್ಲಿ ಬರ್ಪತ್ತಿಂಗ್ ಖುಷಿ ಆಪ್ನೊಬ್ಬಿ ಪಾತೆಲ್ಲ. ಗುರುಪ್ರಸಾದ್ ಸೆಡ್ ಹಾಯ್ ಹಾಯ್ ಲೈಕ್ ಮನ್ಪಿ ಪ್ಲೀಸ್ ಲೈಕ್ ಮನ್ಪಿ ಶ್ರೀಯಂ ಬಾಲೆ ದಾನ್ಮಾಲ ಬಾಲೆ ಜಿತ್ತಲು ಇತ್ತಜಿ ಇಪ್ಪೈನ ಆತೆ ಏರ್ ಮಾತಾತಲೆ ಇತ್ತಜಿ ಏರ್ ಮಾತ ಜಾಯ್ನ್ ಆಯ್ಯರ್ ಲೈಕ್ ಮನ್ಪ್ಲಿ ಸ್ಕ್ರೀನ್ಗೆ 2 ಸಾರಿ ಕೊಟ್ಟಲೆ ಅತ್ತಿ ಲೈಕ್ ಅಮ್ಮ ಎಂಕಿ ತೊಂಜಿ 10 ಲೈಕ್ ಅವ್ರು 7 ಜನ ಆತ ನಾನು 3 ಜನ ಲೈಕ್ ಮನ್ಪ್ಲಿ ಉಂಡಿಯರು ಬ್ಯಾಡ್ ಬೋರೆ ಬ್ಯಾಡ್ ಹಾಯ್ ಆಂಟಿ ಬಾ ಮುಗ್ಲೇರು ಮರೆ ನಾನು ಹಾಯ್ ಆಂಟಿ ಮಂತ್ ಉಡಿಯರು ಹಾಯ್ ಹಾಯ್ ನಾನು ಏರು ಗಾದೊಂದು ಪಂಪುಜಿಬ್ಕ ಉಂಡನ ನಕ್ಷತ್ರ ಪೂಜಾರಿ ಉಂಡನ ಇಜ್ಜಿ ನನವ ನೋಡು ನಿನ್ನವನ ಸಾಂಡ ವಿದ್ಯಪ್ಪ ನೀನು ಎಂತ ಅಷ್ಟು ದೊಡ್ಡ ಸುಂದರಿ ಏನು ಲೈವ್ ಬಂದು ಪಿಂಪಲ್ ಆಗಲಿ ಮತ್ತೆ ನನಗೆ ಅಷ್ಟಷ್ಟು ದೊಡ್ಡ ಫ್ಯಾನ್ ಇರುವಾಗ ನನಗೆ ಪಿಂಪಲ್ ಆಗದೆ ಇರ್ತದನ. ಗುರುಪ್ರಸಾದ್ ಹಾಯ್ ಅಕ್ಕ ಹಾಯ್ ಇನ್ನು ಗುರುಪ್ರಸಾದ್ ಪೋಂಕು ಅಂದತ ಪೋಂಕು ಲೈಕ್ ಮಾಡ್ಕವ ಟಕ್ ಟಕ್ ಡಬಲ್ ಟ್ಯಾಪ್ ಮನಸ್ಸಂಡ ಗುರುಪ್ರಸಾದ್ ವಿದ್ಯಪ್ಪ ಎಂತ ಫ್ಯಾನ್ ಮೊನ್ನೆ ನಿನ್ನನ್ನು ಕೆಟ್ಟಿಸಿ ಮಾಡಿಟ್ಟಿದ್ದಾರೆ ಅಲ್ವಾ. ಹೌದು ಮಾರೆ ಇವತ್ತು ಸುದ್ದಿಲ್ಲ ನೋಡಿ ಇವತ್ತು ಯಾರು ಬರಲೇ ಇಲ್ಲ ಇವತ್ತೆಲ್ಲ ಪಾಪದವರು ಇರೋದು ನನಗೆ ಮೆಸೇಜ್ ಮಾಡ್ತಾರೆ. ಮೊನ್ನೆಲ್ಲ 90 ಹೇಳ್ತಿದ್ರು ದುಡ್ಡು ಕೊಡಿ ನನಗೆ 500 ಕೊಡಿ 1,000 ಕೊಡಿ ಅಂತ. ಆಂಡು ಮನಸ್ಸು ದಾದ ಕಜಿಪ್ಪು ದಾದ ಪಂಡ ಎನ್ನ ವೀಡಿಯೋಸ್ ಪೂರ ನಿಗ್ಲಿಕ್ಕೆ ಇಷ್ಟ ಉಂಡ ಎಂಚ ಹಾಪುಂಡು ವೀಡಿಯೋಸ್ ಪೂರ ಯೂಟ್ಯೂಬ್ಡು ಪಾಡ್ನ ಕ್ಲಿಯರ್ ಇಪ್ಪುಂಡ ವೀಡಿಯೋ ಎಂಚ ಬಂದು ಏನು ವಾಯ್ಸ್ಗೆ ಏನೋ ಉಂಡಿತ್ತೆ ಅಂತ ಪಾಡ್ತಿರ್ನ. ಸೂಪರ್ ಗುರುಪ್ರಸಾದ್ ಸೂಪರ್ ಥ್ಯಾಂಕ್ ಯು ಬ್ರೋ. ಗುರು ಲೈಕ್ ಮಾಡ್ತಾನಂಬೆ ಡಬಲ್ ಟ್ಯಾಪ್ ಮಾಡ್ತಾನ ಪಾತಿರ್ಲಿ ಪ್ಲೀಸ್ ಪಾತಿರ್ಲಿ. ಎಸ್ ಐ ಲವ್ ಇಟ್ ಬಟ್ ನನ್ನೆಲ್ಲ ಒಂದು ಇಂಪ್ರೂವ್ ಆಗುದು ಎಡಿಟಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಯುವರ್ ವಾಯ್ಸ್ ಎಡಿಟಿಂಗ್ ಎಂಕ್ದಾದ ತೊಂದರೆ ಪಂಡ ವೀಡಿಯೋ ಮಲ್ಪೊಲ್ಲೆಯಾನೆ ಎಡಿಟಿಂಗ್ ಮಲ್ಪೊಲ್ಲೆಯಾನೆತ್ತ ಅಂಚೆಂಕ್ ಬಾಲೆ ಚೆಪ್ಪುಂಡು ಮಾತ್ರ ಎಡಿಟಿಂಗ್ ಮಲ್ಪರ ಅಂದಲ್ಲ ಅಲ್ಲಿ ಜೆಕ್ಕಿ ಕೂಡಲೇ ಅರ್ಜೆಂಟ್ ಎಡಿಟ್ ಅಲ್ಲ ತುಂಬ ಓಡು ಬಂತು ಅರ್ಜೆಂಟ್ ಎಡಿಟಿಂಗ್ ಮಲ್ಪೆ ಅಂಚೂರು ಅಲ್ಪ ಮಿಸ್ ಆವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲಂಚಿನಿ ಅವು ಪಂಡ ಕಾಪಿರೈಟ್ ಬರ್ಪುನೊಂದು ಪೂಡಿ ನಾವು ಎಂಚ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಾಪಿರೈಟ್ ಬರಂದು ಎಂಚ ತಿಪ್ಪುನೊಂದು ಹಿಂಗೆ ಗೊತ್ತಿಜ್ಜಿ ಬೊಕ ಇವರು ವಾಯ್ಸ್ ಎನ್ನ ವಾಯ್ಸ್ ಕೇನುಚ ಅತ್ತು ವಾಯ್ಸ್ ಸರಿ ಇಜ್ಜಿಂದ ಎಂಚಿ ನಾನು ಬುಟ್ಪದ್ದು ಬಂದವ ಲೈಕ್ ಮಲ್ತಾಯ ಏತು ನಿನ್ನ ಚೊರೆ ಉಂದಿಯರು ಮಾರೆ ಗುರುಪ್ರಸಾದ್ ಆಂಡು ಹಾಂ ಲೈಕ್ ಮಲ್ತಾಯ ಏತು ನಿನ್ನ ಚೊರೆ ಲೈಕ್ ಮಲ್ತಾರನ್ನ ಮಸ್ತ್ ಥ್ಯಾಂಕ್ ಯು ಸೋ ಮಚ್. ಮಲ್ಪನ್ನಿನಗ್ಲೆ ಪನ್ನಿ ಲೈಕ್ ಮಲ್ಪಲೆ ಇಂದೇರು ಗರಂ ಆಪುಂಡು ಚೋರಾನೆ
ಅವು ಕುಕ್ಕು ಗರಂ ಮಾಡ್ತಿದ್ದಾನೆ. ಹಾವು ಕುಕ್ಕು ಗರಂ ಮಾಡ್ತಿದ್ದಾನೆ. ಅನಿಲ ಒಂದು ಎನ್ನ ಏರಿಯಾ ಡಿಸ್ಲೈಕ್ ಮಾಡ್ತಾನೆ ಒಂಜಿ. ಏನು ಮಾಡೆ ಇನ್ನು ಮೂರನೇ ಜೂನಕ್ಕೆಲ್ಲ ನಿಂಗೆ ಲೈಕ್ ಮಾಡ್ಕೊಂಡು ಆಪಿಗೆ ಡಿಸ್ಲೈಕ್ ಮಾಡ್ತಾರೆ. ವಿದ್ಯಾಪು ಯಾನೆ ದಾಯಿಗಿಯ ಮಂಗ ಯಾವನು ಗುರುಪ್ರಸಾದ್ ಸಿದ್ದಾಯಿ. ಹಾಯ್ ಗುರು ಎಂಥದ್ದು ಹಾಯ್ ಮಾಡೋದು. ಹಾಂ ಈನಾ ಈ ಎಂಚಿನ ಮರಿ ಇಂಚೆ ಗರಂ ಎಂಗೆ ಏನು ಮಾಡ್ತೀರ ನಿಂಗೆ ಗೊತ್ತಾಗ್ತದ. ಏನು ಒತ್ತುಸಿ ಮಾಡ್ತೀನಿ ಲೈಕ್ ಮಾಡ್ತೀನಿ ಲೈಕ್ ಮಾಡ್ತೀನಿ ನಿಂಗೆ ಗೊತ್ತಾಗ್ತದೆ ಮೋಸ್ಟ್ಲಿ ಏರ್ ಲೈಕ್ ಮಾಡ್ತೀವಿ. ವಿದ್ಯಪ್ಪು ಮಂಕ ಯಾನು ರದ್ದು ಮೆಸೇಜ್ ಮಾಡ್ತೆ ತೂಯನ ಓಲ್ದಿ ರದ್ದು ಮೆಸೇಜ್ ಮಾಡ್ತೀನಿ. ಎಂತ ಫ್ಯಾನ್ ಮೊನ್ನೆ ಮಂಗ ನಿಕ್ಕ ರಿಪ್ಲೈ ಕುರಿಯ ನಿಕ್ಕ ಕೇಂದ್ರಜಾ ನೀನು ಎಂತ ಅಷ್ಟು ದೊಡ್ಡ ಸುಂದರಿಯ ಲೈವ್ ಬಂದು ಸಿಂಪಲ್ ಆಗ್ಲಿಕ್ಕೆ ಕನ್ನೆಕ್ಲ ಉತ್ತರ ಕುರಿಯ ಬೊಕ್ಕ ಎಂತ ಫ್ಯಾನ್ ಮೊನ್ನೆ ನಿನ್ನನ್ನು ಕೆಟ್ಟಿಸಿ ಮಾಡಿ ಇಟ್ಟಿದ್ದಾರೆ ಅಲ್ವಾ ಅಂದ ಐಕ್ಲ ರಿಪ್ಲೈ ಕುರಿಯ ಈನ ಪಂಡೆ ಗೊತ್ತುಂಡ ಅಂದು ಮೊರಾನಿಯನ್ ಪೂರ 500 ರೂಪಾಯಿ 90 ಪಾಟ್ರ 500 ರೂಪಾಯಿ 1,000 ಕೊರ್ಲೆ ಪನೊಂದಿತ್ತೇರು ಇನ್ನು ಅಂಚಿನ ಗ್ಲೇರ್ಲಿಜ್ಜಿ ಪೂರ ಪಾಪದಾಗ್ಲಿಪ್ಪನೊಂದು ಪಂಜೆನಾ ಈಗೇನೊಂದು ಜನ ಅಂದು ಐಕೆ ರಪ್ಪ ಡಿಸ್ಲೈಕ್ ಮಾಡ್ಪುನ ತೂಲ ನಾಯಿ ತೂಯ ಯಾತೆ ರಡ್ಡೆ ಅವೇ ಎರ್ದು ಬೊಕ್ಕ ನೀನು ಉಡಿಜ್ಜಿ ಚಾಟನಿತ್ತು ಎನ್ನ ಫ್ಯಾನ್ ಎಂತ ಫ್ಯಾನ್ ಮೊನ್ನೆ ನಿನ್ನನ್ನು ಕೆಟ್ಟಿಸಿ ಮಾಡಿ ಇಟ್ಟಿದ್ದಾರೆ ಅಲ್ವಾ ಅವೇ ಇಪ್ಪುನು ಲಾಸ್ಟ್ ನಿನ್ನ ಐಬೊಕ್ಕ ಇತ್ತೆ ಯಾನೇ ಮಂಗನ ರಡ್ಡು ಮೆಸೇಜ್ ಮಾಡ್ತಾ ತೂಯನ ನಾಯಿ ತುಲ ನಾಯಿಯಿಂದ ಬೊಕ್ಕ ರಡ್ಡು ಮಂದಿಯ ಓ ಕುದುರೆ ನಿಜ ಬೈದಿಜ್ಜಿ ಮೆಸೇಜ್ ಬೆತ್ತ ನಾನು ಓದುದು ಪನೊಂದುಲ್ಲೆ ಪ್ರತಿ ಒರಿಯನಲ್ಲ ಬ್ಯಾಡ್ ಬಾಯ್ ಬ್ಯಾಡ್ 500 ಎಂಕ್ಲ ಪಾಡು ಒಲ್ತು ಪಾಡನು ಮಾರೆ ಏನಾಡು ಇಜ್ಜಿ ಮಾರೆ ಯಾನಂಚ ದುರಭ್ಯಾಸಲಿಕ್ಕೆ ಪೂರ ದುಡ್ಡು ಪಾಡುಚ್ಚಿ. ಎಂಕೆ ಲಂಚ್ ಬಂದಾಗ ಬಕ್ಕಾರಿ ಡಿಪೆಂಡ್ ಅಲ್ಲ ವಂಚ ಮಣ್ಣದಾದ ಬಕ್ಕಾರಿ ಡಿಪೆಂಡ್ ಅದಾದ ಪರ್ರ ಗತ್ತಿಯ ಬುಕೇನಿಕ್ಕಿಯ ಬಕ್ಕಾರಿ ಡಿಪೆಂಡ್ ಅಲ್ಲ ಮಾಲಿಯ ಮಾಲಾ ಎಂಕ ಏನ್ ಬರ್ನ ತಾದಿಡು ಓಲ್ಲ ಒಂದಿಜ್ಜಿ ಬಾರಿಜ್ಜಿ ಒಟ್ಟಿಗೆ ಲಕ್ಕಗ ನಮ್ಮ ಲಕ್ಕಗ ನಮಗೆ ಅದೇ ನಿನ್ನ ಮೋನೆ ಈ ಒದ್ದೆ ಈ ಮೆಸೇಜ್ ಮಾಡ್ತೀವಿ ಪಾತ್ರನಾಗ ತಾತದು ಹೋಗ್ಕೊಂಡು ಈ ಮೆಸೇಜಿಲ್ಲ ನಿಂಗೂ ಸರಿ ಒಟ್ಟಿಗೆ ಕೊಂಡು ಓಕೆ ಒಟ್ಟಿಗೆ ಕುಲ್ಲಗ ಬಲ ಓಲವು ತೆಲ್ಪೇರು ಇಂಕ್ಲೆಂಕ್ಲು ಸೋಲರ್ ರೈಡರ್ ಹಾಯ್ ಹಾಯ್ ದಾದಯ ಅಣ್ಣಿಂಗೇಡು ಒಂಜಿ ನಾರಡು ಒಂಜಿ ಬೊಕ್ಕ ಒಸ್ಮಾಡು ಒಂಜಿ ಬೊಕ್ಕ ಬಜಿ ಹೊಡಿದ್ ನಾಳು ಈ ಆಯ್ತಾ ಓನರ್ ಪೂರ ನೀಕು ಓನರ್ ಗೊತ್ತು ಮಾಡಿಕ್ಕೆ ಎಂಕ್ ಇಂಚಿ ಬರ್ತೀನಲ್ಲ ಎಂಕೆ ಗೊತ್ತು ನಂತರ ದಾದ ಅಣ್ಣಿಂಜೆಡು ಒಂಜಿ ನಾರವಿಡು ಒಂಜಿ ಬುಕ್ಕ ಒಸ್ಮಾಡು ಒಂಜಿ ಬುಕ್ಕ ಬಜಿ ಹೊಡಿದ್ ನಾಳು ಒಂಜಿ ರಡ್ಡು ಮೂಜಿ 7 ಅಂದು ಬೇಡ ವಿದ್ಯನ್ನ ಬ್ರ್ಯಾಂಡ್ ಎಡ್ಡೆದ್ ಅಂದಿಯಾ ಹಾಲು ಬ್ರ್ಯಾಂಡೆಡ್ ಆಯ್ತಾ
ಆಲೆ ಬ್ರ್ಯಾಂಡ್ ಇದು ಕಾಲನ ಪೂರ ಬ್ರ್ಯಾಂಡ್ ಇಪ್ಪಂದು ಕುಲ್ಲ ಏತು ಬೂಡು ನಿಕ್ಕು ಬರ್ನಾಗ ಬಾರು ಎಂಚ ನಮ್ಮ ಪಂಡ ಕುಸಾಲ ಅತ್ತು ಮಾರಾಯ್ದು ಈ ಪರ್ಪುನಗ್ಲ ಇಲ್ಲ ಗೊತ್ತಿಪ್ಪಂದು ಒಲ್ಪೊಲ್ಪುಂಡು ನಿಕ್ಕು ಪೂರ ಗೊತ್ತುಂಡು ಈ ಪೋಪನದ ಅದ ಮಡಿಕ್ಕಿ ವಿದ್ಯೆ ತೂಲ ನಿನ್ನ ಬ್ರ್ಯಾಂಡ್ ಇದ್ರ ಬಗ್ಗೆ ಆಗ್ಲೆಗ್ಲೆ ಗೊತ್ತಾಗ ಕಣ್ಣಗೆ ಫಸ್ಟ್ ತೋಜನೇ ಅವ್ಯ ಅಂದಪ್ಪ ಕಣ್ಣು ಮುಚ್ಚಲು ಬರೋಡು ಉಂಡು ಉಂಟು ಗೊತ್ತಾನಕ ಅದು ಉಣ್ಣೊಂದು ಇತ್ತು ಗೊತ್ತಿಪ್ಪುನತ ಅದು ಬರ್ನ ಕಣ್ಣು ಮುಚ್ಚಲು ಬರೋಡು ಮುಲ್ಲ ಕುಡಿ ಅಂತಂದು ಏರಿಯಾ ಇದ್ಯಪ್ಪು ಅಂಚೆ ಪನ್ನಡ ಬಂದು ಇವಾಗ ಇಂಚೆಲ್ಲ ಬಿಡು ಬಾತೇರೆ ಎಂಡ ಪನಲ್ಲಿ ಕಿಲ್ಲೇರ ಯಾವ ಏರಿಯಾ ಏರೆಂಕ್ಲ ಗೊತ್ತು ಮೆಸೇಜ್ ಅಂತ ಹೇಳಿ ಬಾತಿರು ಈಗೇನು ಗೀರಿಗೆಂದು ನಿನ್ನ ಪುದರ್ ಸಮೇತ ಗೊತ್ತಿಲ್ಲ ಮಾರೈತಿ ಎಲ್ಲೋ ಮಾತಾಡ್ರಿ ನಾಲ್ಕು ಜನ ಉన్నారు ರೆಡಿ 2 ಜನ ಪಾಪ ಎಂಟು ಪಾತ್ರ ಮೆಸೇಜ್ ಮಾಡ್ಕೊಂಡು ಬಕ್ಕರ ಜನ ಒಂದು ಒಂದಿಲ್ಲೇದ ಅಂದು ಏರಿಯಾ ನಿಕ್ಕ ಅಂಚ ಬಂತುನು ಕತ್ತು ಬಂತುನು ನಿಕ್ಕೆ ಬಂತುನು ಏರ ಅನ್ನ ನಕ್ಲೆದ ಒರಿಪ್ಪೋದ ಏರ ಅನ್ನ ನಕ್ಲೆದ ಒರಿಪ್ಪೋದೆ ಬಂದ ಪಾಪರಾಯಿ ಓ ಒಂದು ಗೊತ್ತಿರು ಮಾರು ನಾನು 90 ದುಡ್ಡು ಕೊರಲೆ 500 ಕೊರಲೆ 1,000 ಕೊರಲೆ ದಮ್ಮ ಏನೊಚ್ಚಿ ಮಾನ್ಸ್ಟರ್ ಟ್ರೋಲರ್ ದಮ್ಮ ಹೇಗೆ ಏನೊಚ್ಚಿ ಬನಲೆಯಲ್ಲಿ ಸಜ್ಜಿಗಿದೆ ಹಾಕಿ ತಿನ್ನಿ ನಮ್ಮ ಬನಲೆಯಲ್ಲಿ ಎಂತ ಇಲ್ಲ ಇವತ್ತು ಬಿಸಲೆಯಲ್ಲಿ ಕೋರಿದ ಕಚ್ಚಿದೆ ಇದನ್ನು ಹಾಕೊಂಡು ತಿನ್ನುದು ಹಾಯ್ ಮಾಸ್ಟರ್ ಟ್ರೋಲರ್ ನಮಸ್ಕಾರ ವೆಲ್ಕಮ್ ಟು ಮೈ ಲೈಫ್ ಈಗ ನನ್ನ ಫ್ರೆಂಡ್ ಅವ್ರು ಹೇಳಿರಿ ಹೇರ ಹಂಟರ್ ಒಂದು ಇತ್ತಿರುತ್ತ ಈ ವಿಚ್ಚತೆಯ ಇಕ್ಕಿಕೇನು ನಿಂದ ಓಹೋ ಅಂಚ ಅಂಚ ಯಾರು ರಿಚ್ಚಿರಂತೂ ನಗುತ್ತವ ಜನ ರಿಚ್ಚಿಲ್ಲ ನಮಕ್ ಅವು ಆಪುಂಡು ನಮಕ್ ಅವು ಆಪುಂಡು ಅವು ಆಪುಂಡು ಗೆಂಜಿ ಬತ್ತರ ಪೋದಿಪ್ಪೊಡಿಯ ಇಪ್ಪಿಪ್ಪು ಇಪ್ಪುಡು ಬೇಡ ಬೇಡ ಕೋಡಿ ಆವಾಗ ಬಲೆ ಬಲೆ ಒಂದು ಗೊತ್ತೇನೆ ಮಾನ್ಸ್ಟರ್ 6 ಲೈಕ್ ಬಂದಿದ್ದಾರೆ ಅದು ಬುಕ್ ಈ ಕಡೆ ಸೋಲೋ ರೈಡರ್ ಅದು ಇವತ್ತಿರ 6 ಲೈಕ್ ಬಂದಿದ್ದೀರಿ ಲೈಕ್ ಮನ್ಪಿ ಸಪೋರ್ಟ್ ಮನ್ಪಿ ಪ್ಲೀಸ್ ಹಿಂಗೆ 7 ಜನ ಡಬಲ್ ಟ್ಯಾಪ್ ಮಾಡ್ತಿ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡ್ತಿ ಅವ್ನು ಲೈಕ್ ಈಗಲೇ ಹಾರ್ಟ್ ಕಡ್ಕೊಂಡಿಲ್ಲ ಅದು ಸುಜಯ್ ಆಚಾರ್ಯ ಹಾಯ್ ಲೈಕ್ ಮಾಡ್ಲಿ ಇತ್ತು ಜಾಯಿನ್ ಏನಕ್ಕಲು ನನಗೆ ನಮಸ್ಕಾರ ಹೇಳಿದ ನಿಮಗೆ ದೇವರು ನಿಮಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಆವಡು ಎಡ್ಡೆ ಬರ್ತೀರ
ಅದೇ ರಾಗ ಅದೇ ಹಾಡು. ಒಂದು ಏರಿಕೆ ಬನ್ನಿ ಲೈಕ್ ಮಾಡ್ತಾರೆ ಬಂದ್ಪನ ಈಗ ಬಂದ್ಪನ ಅಂದತ ಮಾಸ್ಟರ್ ರೋಲರ್ ಈಗ ಫ್ರೆಂಡ್ ಓಡಿಯಡಿ ಅಂಟಾರು ಅದ್ರಲ್ಲಿ ಏತಂಬರ್ ಹೊಡಿತೀನಿ. ఇంకే పని ఏం గొత్తా అండి ఇంకే అనుకున్నాండి. ಇದನ್ನು ಲೈಕ್ ಮಾಡ್ತಾರೆ ಜಾಯ್ನ್ ಆದ್ರೆ ಏತಿತ್ತು ನಂಬರ್ ಈ ಲೈಕ್ ಮಾಡ್ಕೊಂಡ ಇದು 9 ಇದು ಲೈಕ್ ಮಾಡ್ತಾ ಇದ್ದೀನಿ. ಕೋರಿದ ಕೈಪಿಗೆ ಎಷ್ಟು ಸಕ್ಕರೆ ಹಾಕಿದ್ದೀರಿ? ಕೋರಿದ ಕೈಪಿಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀರಿ. ಮಾಸ್ಟರ್ ಟ್ರೋಲರ್ ನಂಗೆ ಕಮೆಂಟ್ ಕೋರಿದ ಕಜಿಪಿಗೆ ಎಷ್ಟು ಸಕ್ಕರೆ ಹಾಕಿದ್ದೀರಿ ಎಂದು. 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀರಿ. ಇದು ಜಾಯ್ನ್ ಆದ್ರೆ ಚೂರು ಜಾಯ್ನ್ ಆದ್ರೆ ಚೂರು ಇಷ್ಟ ಏನು 3 ಇಂಚು 11 ಇಂಚು ಎಷ್ಟು ಲೇಟ್ ಆಗ್ಬೋದೈತೆ. ಬೇಡ ಬಾగా ಅಲ್ಪನೇ ಇಲ್ಲೇರಾ ಇಲ್ಲೇರು ಮುಲ್ಪನೆ ಇಲ್ಲೇರು ಬ್ಯಾಡ್ ಬಾಯ್ ಬ್ಯಾಡ್ ಏರು ಹೆಂಗು ಬಂತೀರ ಗೊತ್ತು. ಮೂಜಿ ದೋಜ ಮಾಡಿ ನಾಲ್ಕು ಜನ ಮುಲ್ಪನೆ ಇಲ್ಲಿಟ್ಟು ಅದಕ್ಕೆ ಲೈಫ್ ಚೂರು ಜಾಯ್ನ್ ಅಲ್ಲ ಅನಿಸ್ತು. ಇದು ಬಂದಿಲ್ಲ 60 ಇರಾಗ್ಲೇ ಎನ್ನ ಹಸ್ಬೆಂಡ್ನ ಕತೆ ಕೇಳಿ ಎನ್ನ ಲೈಫ್ ಬಿಡ್ದು ಪಕ್ಕದಾಗ್ಲಿ ಲೈಫ್ ತಗೊಂಡಲ್ಲಿ ನಿಗಲ್ ಅಂತ ನಾನು ಫೈಟ್ ಮಾಡ್ಕೊಳ್ಳಿ ಪ್ಲೀಸ್ ತಮ್ಮಯ್ಯ ಕುಲಿ ಮಾತಿರ್ಗ 2 ಟೇಬಲ್ ಸ್ಪೂನ್ ಯಾಕೆ ಹಾಕೋದು? ಖಾಲಿ 2 ಸ್ಪೂನ್ ಹಾಕಿದ್ರು ಸಾಕಲ್ಪ. ಇಲ್ಲ ಸ್ಪೂನ್ ಹಾಕಿ ಟೇಬಲ್ ಸ್ಪೂನಿಗೆ ಡಿಫ್ರೆನ್ಸ್ ಇದೆ. ಈ 1 ಟೇಬಲ್ ಸ್ಪೂನ್ ಅಂದರೆ 2 ಸ್ಪೂನ್, 4 ಸ್ಪೂನ್ ಅಂದರೆ 2 ಟೇಬಲ್ ಸ್ಪೂನ್. ಕೆಲವು ಅಡ್ರೆಸ್ ಬರ್ತೀರ ಇಟ್ಕೊತೀನಿ. ಹೇ ಅಕ್ಕ ಅವು ಏರಿಯಾ ಬ್ಯಾಡ್ ಬಾಯ್ ಎಂಕು ಒತ್ತಿಗೆ ಮರಿತ ಬ್ಯಾಡ್ ಬಾಯ್ ಏರಿಂದು ಎಂಕ್ಲ ಬ್ಯಾಡ್ ಬಾಯ್ ಇಂದ ತೋಚ ಉಂಡುದಲ್ಲ ಎನ್ನ ಇಟ್ಲ ಕುದರ್ ತೋಚ వచ్చి ಇದ್ದಿಲ್ಲದು ಈ ರಗ್ಲಿನ ತೂವರ್ಚು ಅಗ್ಲಿಗೆ ನೀ ಉಂಡ ವಾಚ ವರ್ಷ ಯಾನ್ ಲಂಚನ್ನಿ ಬೇತೆ ಲೈವ್ ಒಂದು ಲೆವೆಕ್ಕೆ ಕುಡೊಂಜಿ ಅಕೌಂಟ್ ಬತ್ತೆ ಯಾನ್ ಲಂಚನ್ನಿ ಬೇತೆ ಲೈವ್ ಒಂದು ಲೆವೆಕ್ಕೆ ಕುಡೊಂಜಿ ಅಕೌಂಟ್ ಬತ್ತೆ ಆವಲ್ಲಿ ನೆಗಿಪುರ ಎನ್ನ ಲೈವ್ ಬಿಡ್ದು ಗೊಬ್ಬರ ಅಂತ என்னோட பார்த்துடலே
ഞാൻ ചുരുട്ടിയാണ് ഒട്ടിയിട്ട് ലൈവ് പറഞ്ഞിരിക്കണം ആൾമോസ്റ്റ് ರಿಜ್ಜರಾണ് ಇಂಗ್ಲೇನಂటే ಪಾತಿರ್ಲಿ ನಾನು ಸುಳ್ಳುಟ್ಟು ಪಾತಿರ್ತೇನೆ. ನಿಮಗೆ 4 ಸ್ಪೂನ್ ಅಂತ ಡೈರೆಕ್ಟ್ ಹೇಳ್ಬೋದಲ್ವ ಮಾರ್ರೆ, ಹೇಳ್ಬೋದು. ಆದರೆ ನೀವು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳುವಾಗ ನಾನು ಕೂಡ ಡಿಫ್ರೆಂಟಾಗಿ ಆನ್ಸರ್ ಕೊಡಬೇಕಲ್ವಾ. ಮಾನ್ಸ್ಟರ್ ಟ್ರೋಲರ್ ಅದಾಯ್ತೈತೆ. ಅದಾದಂಡರ್ ಟ್ರಾವೆಲಿಂಗ್ ಮೋಹನ್ ಲಾಗ್ಸ್ ಹಾಯ್ ವಣಕ್ಕಂ ನಮಸ್ಕಾರ ನಮಸ್ಕಾರ. ಊಟ ಆಯ್ತಾ? ಲೈಕ್ 11 ಥ್ಯಾಂಕ್ ಯು ಸೋ ಮಚ್. ಡನ್ ಡನ್. ಅತಿ ಮಿತ್ತ ಕಟ್ರೀಗ ಮೂಲೆನಾ ಅನ್ನಂಜಿದು ರೈಟ್ ಅಂದರು. ಡೋಂಟ್ ನೋ ಕನ್ನಡ ಫ್ರಮ್ ಕೇರಳ. ಐ ಡೋಂಟ್ ನೋ ಮಲಯಾಳಂ. ವಾಟ್ ಕ್ಯಾನ್ ಐ ಡು? ಊಟ ಆಯಿತು. ವಾಟ್ ಸ್ಪೆಷಲ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನ್ ಲೈವ್. ಬಿರಿಯಾನಿ ವಾವ್ ಸೂಪರ್. ವೆಜ್ ಬಿರಿಯಾನಿ. ಓಕೆ ಡನ್. ನಿಮ್ಮದು ಸ್ಲ್ಯಾಬ್ದ ಮಿತ್ತ ಏತು ರೂಮ್ಗೆ ಹಾಯ್ ಚೇತ. ಮಾಸ್ಟರ್ ಟ್ರೋಲರ್ ಹಾಯ್ ಚೇತ. ನಿಂದ ಪೇರೇನು? ವಿಚ್ ಪ್ಲೇಸ್ ಯು ಸಿಸ್ಟರ್? ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ಬೆಳ್ತಂಗಡಿ, ಧರ್ಮಸ್ಥಳ, ವೇಣೂರು, ವಿದ್ಯಾಪು. ಚಿಕ್ಕ ಬಲೆ ನಮ್ಮ ಪಾತಿರ್ಗ. ಐ ಆಮ್ ಫ್ರಮ್ ಮ್ಯಾಂಗಳೂರು, ಧರ್ಮಸ್ಥಳ, ಬೆಳ್ತಂಗಡಿ, ವೇಣೂರು. ಓ ಮ್ಯಾಂಗ್ಳೂರು ನೈಸ್. ಅರಿವನಸ್ಸು ಬಲಸ್ಯ ಏರಿಗೆ ಭವ್ಯಕ್ಕ ಬರ್ಪೇರಿಯ ಲೈವ್ಗು. ಭವ್ಯಕ್ಕ ಬರ್ಪೇರಿ ಲೈವ್ಗು ಅಂದ ಮೊಗ್ಲೇ ಗೊತ್ತಜ್ಜ ಅಂದ ತಾನ ಲೈವ್ ಉಂಡು ಎಕ್ಕ ಬನ್ನಿ ಎನ್ನೈಕು. ಮಾನ್ಸ್ಟರ್ ಮೋಹನ್ ಉಂದೇರಿಗೆ ಮಾನ್ಸ್ಟರ್ ಟ್ರೋಲರ್ಗೆ ಮೆಸೇಜ್ ಪುದರ್ ತುಲಿ ಹಾರ್ನ ಮೋಹನ್ ಉಂಡು. ಮಾನ್ಸ್ಟರ್ ಟ್ರೋಲರ್ ಫ್ರಮ್ ರಷ್ಯಾ ಇಂಡಿ ನಮ್ಮದ ಮಾಸ್ಕೋ. ಮಾನ್ಸ್ಟರ್ ಟ್ರೋಲರ್ ಫ್ರಮ್ ರಷ್ಯಾ ಮಾಸ್ಕೋ. ಓ ರಷ್ಯಾದಾರ ಇದು. ನಿಮ್ಮದು ಊಟ ಆಯ್ತಾ? ಇಲ್ಲ ನಂದು ಇನ್ನೂ ಊಟ ಆಗಬೇಕು. ನಿಮ್ಗೆ ಅರ್ಥ ಆಗ್ತದೆ ನಾನು ಮಾತಾಡಿದರೆ? ನನಗೆ ಇನ್ನೂ ಊಟ ಆಗಬೇಕು. ಡೋಂಟ್ ಡನ್ ಮೈ ಡಿನ್ನರ್. ಐ ಡೋಂಟ್ ನೋ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಸ್ವಲ್ಪ ಬರುತ್ತೆ. ಓಕೆ ಅರ್ಥ ಆಗ್ತದಲ್ಲ ನಿಮಗೆ, ಅಷ್ಟು ಸಾಕು, ಅದೇ ಖುಷಿ. ನೀವು ಅದು ನಿಮ್ಮ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಹಾಕಿದರೆ ನನಗೆ ಓದಲಿಕ್ಕೆ ಬರೋದಿಲ್ಲ. ನೀವು ಇಂಗ್ಲೀಷಲ್ಲಿ ಹಾಕಿ ಆಯಿತಾ?
ಟ್ರಾವೆಲ್ ಮಾಡಿ ಕನ್ನಡ ಸ್ವಲ್ಪ ಬರುತ್ತೆ, ಕನ್ನಡ ಬರುತ್ತಾ? ಅದು ನೀವೆಂಥದ್ದು ಹಾಕಿದ್ರೆ ಅದು ಕನ್ನಡ ಅಂತಲೇ ಬರ್ತದಾ? ನಮಗೆ ಬರುವುದಿಲ್ಲ ಅಲ್ಲ ನಿಮ್ಮದು ಲ್ಯಾಂಗ್ವೇಜ್. ಸೋಲೋ ರೈಡರ್ ಸೆಡ್ ಹಾಯ್. ಹಾಯ್ ವಿದ್ಯಾಪ್ಪು, ಅವಳಿಗೆ ತುಳು ಬರುದೇ, ಬಂಗಕ್ಕೆ ಇನ್ನು ಬೇರೆ ಲ್ಯಾಂಗ್ವೇಜ್ ಬರ್ತದಾ? ತುಳು ಬರ್ತದೆ, ಆದರೆ ನೋಡಿ ಅವರು ನಮ್ಮ ಲೈವಿಗೆ ಜಾಯ್ನ್ ಆಗಿದಾರಲ್ಲ ಅದೇ ಖುಷಿ. ಕೇರಳದಿಂದ. ಐ ಆಮ್ ವೆರಿ ಹ್ಯಾಪಿ ಟ್ರಾವೆಲಿಂಗ್ ಮೋಹನ್ ಲಾಗ್ಸ್ ಫಾರ್ ಕಮ್. ಹಿಂಗೆ ಹೆಲ್ಪ್ ಮಾಡ್ತೀಯಾ? ಕನ್ನಡ ಸ್ವಲ್ಪ ಬರುತ್ತೆ. ಓಕೆ ಓಕೆ ವಿದ್ಯಾಪ್ಪ, ಅವಳಿಗೆ ತುಳು ಮಾಸ್ಟರ್ ವಾಟ್ ಐ ಡೋಂಟ್ ಡನ್ ಮೈ ಡಿನ್ನರ್, ಯುವರ್ ಇಂಗ್ಲೀಷ್ ಇಸ್ ನೆಕ್ಸ್ಟ್ ಲೆವೆಲ್. ಐ ಡೋಂಟ್ ಸಾರಿ, ಅವಳು ನಾಟ್ ಅವಡಿತ್ತು. ಅರ್ಥ ಮಾಡ್ತೇನೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್. ಕನ್ನಡ ಸ್ವಲ್ಪ ಬರುತ್ತೆ, ಫುಲ್ ಗೊತ್ತಿಲ್ಲ. ತುಳು ಬರ್ತದೆ ಆದರೆ ಗೊತ್ತೇ ಎಂತ ಮಾಡುದು, ತುಳು ಬರ್ತದೆ, ಅದೇ ಮಾತಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಅಲ್ವಾ. ಟ್ರಾವೆಲಿಶ್ ಮೋಹನ್ ಲಾಗ್ಸ್ ಫುಲ್ಲು ಗೊತ್ತಿಲ್ಲ. ಇಟ್ಸ್ ಓಕೆ, ನಿಮಗೆ ಎಷ್ಟು ಬರುತ್ತೋ ಅಷ್ಟು ಮಾತಾಡಿ, ಮತ್ತು ಟೈಪಿಂಗ್ ಎಲ್ಲ ಇಂಗ್ಲೀಷಲ್ಲಿ ಮಾಡಿ ಆಯಿತಾ. ಸಿಕ್ಸ್ ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಯಿತು ನೀವು ಜಾಯ್ನ್ ಆಗಿದ್ದೀರಲ್ಲ ನನ್ನ ಲೈವಿಗೆ ಅಂತ. ಕನ್ನಡ ಬರ್ತದೆ ಆದರೆ ಅದು ಸಹ ಹಾಗೆ ಎಂತ ಮಾರೆ, ನನ್ನ ಮರ್ಯಾದೆ ತೆಗೆಯುವುದ ಹಾಗೆ ಲೈವಲ್ಲಿ. ಕನ್ನಡ ಕಲಿಯಬೇಕು. ಹಾಂ, ಕಲೀರಿ. ತುಳು ಕಲೀರಿ ಆಯಿತಾ. ತುಳು ಕಲಿ, ನಾವು ತುಳು ಅವರು, ತುಳು ನಾವು ಮಂಗಳೂರವರೆಲ್ಲ, ತುಳು ನಮ್ಮದು. ತುಳು ಕಲೀರಿ. ಬೇಡ ವಿದ್ಯಾ, ನಿನ್ನ ಮರ್ಯಾದೆ ಎಡ್ಡೆ ದೆಪ್ಪುಲು ಅಂದು ಮರೆಯ ನಿನ್ನ ಮರ್ಯಾದೆ ಪರನೇ ಬರ್ಪುನ ಅಂದಲ್ಲ. ಇಂಗ್ಲೀಷ್ ಅಂತ ಹೇಳುವುದೇ ಬೇಡ, ಇಂಗ್ಲೀಷ್ ಅಂತ ಹೇಳೋದು ಬೇಡ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನಾನು ಇಂಗ್ಲೀಷ್. ವಿದ್ಯೆ ನಿನ್ನ ಮರ್ಯಾದೆ ಎಡ್ಡೆದಿಪ್ಪು. ಮಾಸ್ಟರ್ ಟ್ರೋಲರ್, ನಾನು ರಷ್ಯಾದಿಂದ ನೋಡುದು, ನನಗೆ ಥ್ಯಾಂಕ್ಸ್ ಹೇಳಲ್ವಾ? ನೀವು ನಿಮ್ಮ ರಷ್ಯಾದಲ್ಲಿ ಇಟ್ಕೊಂಡು ನೀವು ಕನ್ನಡ ಮಾತಾಡ್ತಿರಲ್ಲ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ರಷ್ಯಾದವರೇ. ಮಾಸ್ಟರ್ ಟ್ರೋಲರ್, ತುಳು ಮೇನ್ ಅಲ್ವಾ ಅಲ್ಲಿ? ಹೌದು, ತುಳು ಮೇನ್ ನಮ್ಮದು ಮಂಗಳೂರಲ್ಲಿ. ಓಯ್ ಬ್ಯಾಡ್ ಬಾಯ್ ಇರ್ಲಿ ಎನ್ನೊಟ್ಟು ಜಾಯ್ನ್ ಆಗಲತ್ತ ಅದೇ ನಮ್ಮ ಮರ್ಯಾದೆ ಇಪ್ಪಲ್ಲ. ಬರ್ಚಿ ಬ್ಯಾಡ್ ಬಾಯ್ ಜಾಯ್ನ್ ಆಗೋಚ್ಚಿ ಪ್ಲೀಸ್ ಅನ್ನೊಟ್ಟಿಗಂತೂ ದಮ್ಮ ಜಾಯ್ನ್ ಆಗೋಚ್ಚಿ. ಹಾಲು ಬೊಕ್ಕ ನಿಗ್ಲಿಂದ ಹಾಲು ಮಲ್ತು ಮಾಡುವಲು ಪಾತಿರ್ಪದು ಒಟ್ರಾಸಿ ಪಾತಿರ್ಪದು ಬೊಕ್ಕ ನಿಗ್ಲು ಬೇತೇರದಲ್ಲ ಪಾತೆರ್ನಾಗಲು ಇಂಚೆನಿ ಪಾತೇರುವರು ಮಾತೇನಲ್ಲ ಮರ್ಯಾದೆ ಇತ್ತಂದೆ ಅನ್ನೊಟ್ಟಿಗೂ ಸೇರೊಚ್ಚಿ ಎಲ್ಲ. ಎನ್ನ ಇಟ್ಟುಕಲೇ ನಾಲ್ಕು ಜನ ಪಾತಿರೊಂದುಲ್ಲೇರು ಖುಷಿ ಅಮ್ಮನಿಗೆ. ನಾಲ್ಕು ಜನ ಪಾತಿರೊಂದುಲ್ಲೇರು ಚಾಟ್ ಮಾಡ್ಕೊಂಡುಲ್ಲೇರು 16 ಲೈಕ್ಸ್ ಉಂಟು. ಕೇರಳದಲ್ಲಿ ಮಳೆ ಉಂಟಾ? ಟ್ರಾವೆಲಿಂಗ್ ಮೋಹನ್ ಲಾಗ್ಸ್, ಮಳೆ ಇದೆಯಾ ಆ ಕಡೆ? ರೈನ್ ಇದು ಬರ್ಪುಂಡಿದೆ ಕೇರಳ ಭಾಷೆ. ಇನ್ನು ನಾನು 1/4 ಗಂಟೆ ಲೈವಲ್ಲಿ ಇರ್ತೇನೆ, ಮತ್ತೆ ಆಫ್ ಮಾಡ್ತೇನೆ, ಆಯ್ತು ಎಂಡ್ ಮಾಡ್ತೇನೆ ಲೈವ್. 45 ಮಿನಿಟ್ಸ್ ಆಯಿತು, 1 ಅವರ್ ಮಾಡ್ತೇನೆ ಅಷ್ಟೇ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ.
ಎಲ್ಲಿ ಹೋದ್ರಿ ಮಾತಾಡ್ತಿಲ್ವಾ? ಅಲ್ಲ ನನಗೆ ನೆಟ್ವರ್ಕ್ ಇಲ್ವಾ ಎಂಥದ್ದು ಗೊತ್ತಿಲ್ಲ. ಯಾರಿಗೂ ನೆಟ್ವರ್ಕ್ ಉಂಟ ಈರೆಗೆ ಏರ್ ನಾನು ಸುದ್ದಿ ಬರುತ್ತೆ ಚೇಂಜ್ ಅನ್ನೋಲ್ಲ. ಆಂಟಪಿ ತಾಂಗಂತೆ ಒಕ್ಕ ಫೇಮಸ್ ಅವೇ ಗಂಟೆ ತಂದಿತ್ತೆ 10 ಕಾಲ ಏನು ಉರುಂಬ ಕಾಲು ಇನ್ನು ಉರುಂಬರೇಕಲ್ಲ ಇವತ್ತು ಚಂದ ಚಾಟ್ ಮಾಡ್ಲಿ ಚಾಟ್ ಮಾಡಿ ಮಾತಾಡಿ. ಯಾಕೆ ಯಾರು ಮಾತಾಡ್ತಿಲ್ಲ? ಯಾರು ಟ್ರಾವೆಲಿಶ್ ಮೋಹನ್ ಲಾಕ್ ಇಲ್ಲ ವಿದ್ಯಾಪು ಬ್ಯಾಡ್ ಬಾಯ್ ಮಾನ್ಸ್ಟರ್ ಜೋರ ಎಲ್ಲಿ ಹೋದ್ರಿ? ಚಾಟ್ ಮಾಡ್ರಿ ಮಾತಾಡ್ಬಾ. ಲೈವ್ ಜಾಯ್ನಲ್ಲಿ ಇದೊಂದು ಮೆಸೇಜ್ ಬೈದಿಲ್ಲ ಪಿಲ್ಲಿಗೆ ಮೆಸೇಜ್ ಬೈದಿಲ್ಲ ಪಿಲ್ಲಿಗೆ ಚಾಟ್ ಎನ್ನೆಡು ಬರೋದಿತ್ತು ನಾನು ಅದೆಲ್ಲ ಮಂತೊಂದು ಗೊತ್ತಿದ್ದೆ ವಿದ್ಯಾಪುನ ಲಾಸ್ಟ್ ಬಂದ ಏನಂದು ಇಲ್ಲೆನ್ನೊಟ್ಟು ಜಾಯ್ನ್ ಆಗ ಚೆನ್ನೈಲಿ ನಮ್ಮ ಬರ್ತೊಂದಿತ್ತು ಏರು ಹೋಯ್ತು ನೆಕ್ಸ್ಟ್ ಮೆಸೇಜ್ ಚೆನ್ನೈಟ್ ಬೈದಿದ್ದು ಮರೆ ಚೆನ್ನೈಟಾಗ ಹೋಯ್ ಬ್ಯಾಡ್ ಬೈದು ಚೆನ್ನೈಟ್ ಮೆಸೇಜ್ ತೋಜ ಒಂದಿತ್ತು ಮಾಡಿ ಸುಮಾರು ಮೆಸೇಜ್ ಮಾಡಿದ್ವಿ. ಟ್ರಾವೆಲಿಶ್ ಮೋಹನ್ ಲಾಕ್ಸ್ ನಿಮಗೆ ರಿಪ್ಲೈ ಮಾಡಬೇಕು ನನ್ನರಲ್ಲಿ ಮೆಸೇಜ್ ಚಾಟ್ ಕಾಣಿಸ್ತಿಲ್ಲ ಆಯಿತಾ. ಧರ್ಮಸ್ಥಳ ಪ್ರಾಬ್ಲಮ್ ಅಲ್ವಾ ನ್ಯೂಸ್ ತುಂಬ ಹೌದೌದು ತುಂಬ ಪ್ರಾಬ್ಲಮ್ ಎಂಕುಚದ ನ್ಯೂಸ್ ತುಂಬ ಅದೇ ಓಡಾಡ್ತಿದೆ. ಅದು ಈಗ ಇತ್ತು ಮೊನ್ನೆಯಿಂದ ಮಾತ್ರ ನ್ಯೂಸಲ್ಲಿ ಬರೋದು ಇಲ್ಲದಿದ್ರೆ ಅದು ಕೂಡ ಬರ್ತಿರ್ಲಿಲ್ಲ. ಬ್ಯಾಡ್ ಬಾಯ್ ಬ್ಯಾಡ್ ಓಕೆ ವಿದ್ಯಾ ಕೊಚ್ಚಿ ಮಾರಯ್ಯ ಜಾಯ್ನ್ ಆಗಿ ಎನ್ನ ನಿಗ್ಲೆಗೆ ಉಂಟು ಹೀಗೆ ಪೂಜೆ ಮಾಡಲಿಕ್ಕೆ ಗೊತ್ತಿತ್ತು ವಿದ್ಯಾಪ್ಪ ಏ ಶಕುನಿ ಅಂಚ ಮಾತ ಪಂದ್ರ ಬಲ್ಲಿ ಏರಿಯ ಶಕುನಿ ಎಂಕ ಶಕುನಿಯಿಂದ ಮನ್ಪುನ ಬೈಗಿನ ಬರು ನಿಜ ಗೊತ್ತಿತ್ತು ಏನು ಏರ್ಪಂದೆ ಗೊತ್ತಿತ್ತಲ್ಲ ಈ ಏರ್ಪಂದೆ ಗೊತ್ತಿದ್ದಲ್ಲಿ ಎಂಕ್ಲ ಗೊತ್ತಿದ್ದಿ ಏರ್ಪಂದೆ ಐತಿಜ್ಜಿ ನೀರಿನ ರೋಡ್ ಬಂದಿಲ್ಲ. ಟ್ರಾವೆಲಿಶ್ ಮೋಹನ್ ಲಾಕ್ಸ್ ಮನೆಯಲ್ಲಿ ಯಾರೆಲ್ಲ ಇರುವತ್ತು ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ನನ್ನ ಅತ್ತೆಯ ಅತ್ತೆ ಮೈದುನ ಇಷ್ಟು ಜನ ಇದ್ದೇವೆ. ಮುಂಗಾರು ಮಳೆ ಜಾಸ್ತಿ ಇರುತ್ತೆ. ಮಳೆ ಜಾಸ್ತಿ ಇವತ್ತು ಅಲ್ಲ ಇಲ್ಲ ಇವಾಗ ಕಡಿಮೆ ಮಳೆ ನಮ್ಮ ಕಡೆ ಜಾಸ್ತಿ ಉಂಟ.
ಏರನ್ನ ನೆಟ್ಟೆ ಕಕ್ಕಿ ಮಾಡ್ತಾನೆ ಇಲ್ಲಿಗೆ ದಯಗ್ಯಾ. ಹಾಯ್ ಹಾಯ್. ಈ ನೆಟ್ಟಿಲ್ ಬಂದ್ಕೊಂಡು ಈ ವೈಫೈ ರಿಚಾರ್ಜ್ ನೈಟ್ ಕೈಗೆ ಬುಕ್ಕ ನೆಟ್ಟಿಲ್ವಾ ಅಂದು ನೋಡೋಂಗಿಲ್ಲ ಅಲ್ಲ ರನ್ನಿಂಗ್ ಒಂದು ನೈಜ ಹಾಯ್ ನೆಟ್ಟಿಲ್ವಾ ನೆಟ್ಟಿದ್ದೆ ಅನ್ಲಿಮಿಟೆಡ್ ಬರ್ದಂತೆ ಕಾಡು ಕಾಂಡೆ ಹಾಂ ನೆಟ್ಟಿದ್ದೆ ಅನ್ಲಿಮಿಟೆಡ್ ರಿಚಾರ್ಜ್ ಮಾಡಿತ್ತು. ನೆಟ್ಟಿದ್ದೆ ನನ್ನ ಮೊಬೈಲಲ್ಲಿ ಎಂಥದ್ದು ಕಾಣಿಸ್ತಿಲ್ಲ ಅಂತ ಕೂಡ ಅಷ್ಟೇ ಕಾಣಿಸ್ತಿರೋದು. ಕೊಂಪೆಯಲ್ಲಿ ಹೋಗಿ ಕೂತು ಲೈವಿಗೆ ಬಾ ಆಯ್ತಾ ಪೆಟ್ಟುಕೊಂಡು ಇಲ್ಲವ ಈಗ ಸಣ್ಣ ಉಂಟಿದ್ದು ಎಂಥದ್ದಾಯ್ತದೆ ಎಂತಾಯ್ತು ಅಂತ ಗೊತ್ತಾಗಲಿಲ್ಲ. ಪೋಯ ಜಿಪ್ಪು ಕಣ್ಣು ಕೊಚ್ಚಿ ಮನಸ್ಸಾತಿಗೆ ಮಾರಾಯ್ತಿ ನಿಕ್ಕಿತನಿಕ್ಕೆ ಹಾಯಕ್ಕೂ ಹಾಯ್ ನಿಕ್ಕಿ ಇಂಕಿ ನಿಕ್ಕು ತಗೊಂಡುಳ್ಳದಕ್ಕೆ ಎಂದು ಗೊತ್ತೊಂದಿತ್ತು ನಿಕ್ಕು ನಮ್ಗೆ ಮೆಸೇಜ್ ಚಾಟ್ ಕೂಡ ತಡೆ ಉಂಟುದಂದು ಬ್ಯಾಡ್ ಬಾಯ್ ಅವೇ ಪನರ ಉಂಡ ವಿದ್ಯಾ ಅದು ಕಕ್ಕೆನಿಗೆ ಆ ಮಾರೆ ನಿಗ್ಲಿ ಸಮಾಧಾನ ಅಂಡೆ ಅನ್ನ ಕಕ್ಕೆ ಅವರಲ್ಲಿ ಹೇಳಿಲ್ಲ ನಿಖಿತ ನಿಕ್ಕಿ ಉಂಡರ ನಾನು ಎನ್ನವನ ಸಾಕಿ ನನ್ನ ಉಡು ನಿನ್ನ ಮನಸ್ಸಂಡ ವಿದ್ಯಾ ಪೋಯ್ ಏರಿ ಬ್ಯಾಡ್ ಬಾಯ್ ಏರಿಯೇ ಬ್ಯಾಡ್ ಬಾಯ್ ಬಂದೆ ಅದಕ್ಕೆ ಮಾತಿರ್ಲು ಉಂಡರ ಬಂದೆ 13 ಲೈಕ್ ಹಾಕಲಿ ನೈಟ್ 15 ತುಳ್ಳಿರಿ ನೈಟ್ 4 రోజు ಮುಗಿತು. ಬ್ಯಾಡ್ ಬಾಯ್ ಮಸ್ತ್ ಬ್ಯಾಡ್ ಅವಾಗಲಿದ್ದೆ ಇಂಕ ಲೈವ್ ಬರೋ ಒಂದು ಬ್ಯಾಡ್ ಬಾಯ್ ಹಾಯ್ ಇನ್ನಿದ್ದಾರು ರೋಜ ಒಂದಿಜ್ಜಿ ನಾನು ಎಂಚನ್ನು ಮಾಡ್ತೀನಿ ಮಾರೆ ಇಜ್ಜಿ ತುಳಿ ಎನ್ನ ಸ್ಟಕ್ ಆಗ್ತದೆ ಈ ವಿಡಿಯೋ ಏನಾಯ್ತು ತುಳಿಗೆ ಇಜ್ಜಿ ದಾನ ಬೇಕಿಸಿ ಡಾಟಾ ಖಾಲಿ ಅನ್ಲಿಮಿಟೆಡ್ ಇಂಚೆ ಖಾಲಿ ಅದನ್ನು ಏನಾಯ್ತಾ ಏನಾಯ್ತದಾಗಿತ್ತೆ ಸ್ಟಾಪ್ ಏನಂಚಲ್ಲ ಹಾಂ ಏನಾಯ್ತದ ವೈಫೈ ಕೊಡ್ತು ಬೋಡೇನು ಇಜ್ಜಿ ಲೈವ್ ತೋಜೋ ನಿಂಗೆ ಮೆಸೇಜ್ ಬರೋದು ಇಜ್ಜಿ ಹ್ಞೂ ಬ್ಯಾಡ್ ಬಾಯ್ ಬ್ಯಾಡ್ ಸೆಟ್ ಹಾಯ್ ನಿಖಿತ ನಿಕ್ಕಿ ಕರ್ಮ ಏನಾಯ್ತು ಮೆಸೇಜ್ ಹೋಗ್ತೀನಿ ಎನ್ನಾಯ್ತು ಚಾಟ್ ಮಾಡ್ತಾನೆ ಪಂಡ ತೋಜ ಒಂದಿತ್ತು ಯಾನು ನನ್ನ ಹಸ್ಬೆಂಡ್ ಮೊಬೈಲ್ ಲೈವ್ಡೆ ಇದು ಮಾಡ್ತಾನೆ ಚಾಟ್ ನೋದೊಂದಿಲ್ಲವ ಎನ್ನಾಯ್ತು ಚಾಟ್ ಮೆಸೇಜ್ ಎಲ್ಲ ತೋಜ ಒಂದಿಚ್ಚು ನಿಕ್ಕಿ ಬೊಕ್ಕ ಬ್ಯಾಡ್ ಬಾಯ್ ಬ್ಯಾಡ್ ರೀಫ್ರೆಶ್ ಮಂತೆ ಆಂಡ್ರಾಯ್ಡ್ ಬರುಂದಿಚ್ಚು ವಿದ್ಯಾಪ್ಪು ಗುಡ್ ಬಾಯ್ ಗುಡ್ ನೈಟ್ ಜಿಪ್ಪು ಜಿಪ್ಪೆ ತುಳಿತು 7 ಜನ ಲೈವ್ ಉಳ್ಳಾರ ಮಾರೆ ಇಂಕ ಮೆಸೇಜ್ ನನ್ನ ಹಸ್ಬೆಂಡ್ ನೆಟ್ಟಿ ಓದುದು ನೋಡು ಬ್ಯಾಡ್ ಬಾಯ್ ಬ್ಯಾಡ್ ಜಿಪ್ಪುನ ವಿದ್ಯೆ ಅಲ್ಲಿನ ಅವಸ್ಥೆ ತುಳ್ಳಾಗೆ ಅನ್ನು ಮಾರೆ ಇಂಚಿನ ಆನಂದ ಗೊತ್ತಿದ್ದೆ ಮೊಬೈಲ್ ಸ್ಟಕ್ಡುಂಡು ವೀಡಿಯೋ ಅವನುಂಡು ತುಳ್ಳ ಟ್ರಾವೆಲಿಶ್ ಮೋಹನ್ ಲಾಟ್ಸ್ ವಾಟ್ ಹ್ಯಾಪನ್ ನೆಕ್ಸ್ಟ್ ಸ್ಲೋ ವಾಟ್ ಹ್ಯಾಪನ್ ನೆಟ್ ಸ್ಲೋ ನೆಟ್ವರ್ಕ್ ಇದ್ದ ನೆಟ್ವರ್ಕ್ ಇಲ್ವಾ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಅಂದರೆ ಈಗ ನನ್ನ ಮೊಬೈಲಲ್ಲಿ ಎಂತ ಬರ್ತಿಲ್ಲ ನಿಮಗೆ ನಾನು ಲೈವಲ್ಲಿ ನಿಮಗೆ ಗೊತ್ತಾಗ್ತುಂಟಲ್ಲ ವಿದ್ಯಾಪು ಒಕ್ಕದಾದ ಯಾನ ಪೊಟ್ಟು ಸಿಟ್ಟು ಮತ್ತು ಪತ್ತೊಂದು ಅದು ಮಾಡ್ಕೊಂಡು ಮಾರೆ ನೀವಿಬ್ಬರು ಬ್ರ್ಯಾಂಡೆಡ್ ಪತ್ತೊಂದು ಸೆಕೆಂಡ್ ಹ್ಯಾಂಡ್ ಪತ್ತೊಂದು
ಅವೇ ಡಿಸ್ಲೈಕ್ ಮಾಡ್ತೀನಿ. ನಿರ್ಮ ಜನ ಇಕ್ಕೆಂದಿ ದಿಕ್ಕಿಲ್ಲ ಗುಟ್ಟ ನಿಮ್ಮಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಹಾಂ, ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇವಾಗ, ಎಂತಕ್ಕೆಂತ ಗೊತ್ತಿಲ್ಲ. ಎಪ್ಪುಲಿ ಮನೆ ಆವ ಜೆಪ್ಪಲ್ಲ ನಾನು ಜೆಪ್ಪುನಿ ಮರೈತಿ ಎಂಕಿನ ಕೈಕೊಂಡು ಇದ್ಯಪ್ಪ ಎಂತ ಸಜ್ಜಿಗೆ ಮಾಡ್ತಾ ಇದ್ದೀಯಾ? ಇಲ್ಲ, ನಾನು ಜ್ಯೂಸ್ ವಿದ್ಯಾನಿ ಕಾಲಾದವಳು, ವಿದ್ಯಾಜ್ಞಾನ ಮೈತ್ರಿ ಅವಳು. ಈಗ ದಾಯಿಯ ಬನ್ನಿ ಏನಲ್ಲ ಟ್ರಾವೆಲಿಸ್ ಮೋಹನ್ ಲಾಲ್ ತುಳು ನನಗೂ ಕಲಿಸಬೇಕು. ಆಯಿತು, ನೀವು ದಿನ ಲೈವ್ಗೆ ಬನ್ನಿ, ನಾವು ಮಾತಾಡುವಾಗಲೇ ನಿಮಗೆಲ್ಲ ಅರ್ಥ ಆಗ್ತದೆ ಮತ್ತು ನಿಮ್ಗೆ ಕೂಡ ಮಾತಾಡಲಿಕ್ಕೆ ಬರ್ತದೆ. ಆಯಿತಾ, ಲೈವ್ ಜಾಯ್ನ್ ಆಗಿ ನಾವು ತುಳು ಮಾತಾಡುವಾಗ ಕೇಳಿಸ್ಕೊಳ್ಳಿ, ಅದೇ ಸಾಕಾಗ್ತದೆ ನಿಮಗೆ ಕಲೀಲಿಕ್ಕೆ. ನಾನು ಲೈವ್ ಎಂಡ್ ಮಾಡ್ತೇನೆ. ಯಾರೆಲ್ಲ ನನ್ನ ಲೈವಿಗೆ ಜಾಯಿನ್ ಆಗಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಎದ್ಲಲ್ಲಿ, ನಾನು ಲೈವ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಟ್. Okay, good night all. Thank you so much for join my live. ಎಂಡ್ ಮಲ್ಪೆ ಏರೇಜ್ ಬೇಡ ಗುಡ್ ನೈಟ್ ಬುಕ್ಕು. ಗುಡ್ ನೈಟ್ ಮಾತಾಡಿಲ್ಲ. ಗುಡ್ ನೈಟ್ ಯಾ ಲೈವ್ ಎಂಡ್ ಮಾಡ್ತಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಯ್ನಕ್ಕೆ. ಥ್ಯಾಂಕ್ ಯು. ತುಳಿಯನ್ನ ಇತ್ತೆ ಲಂಚಿನ ತುಳಿಯ ನಿಗ್ಲಿಗೆ ತುಳಿ ತೋಜಿನ ಚೂತ್ತು ಸುಮಾರು ಎಂಚಿದೆ ಜಾಯ್ನ್ ತುಳಿಯನ್ನ ಲಾಸ್ಟ್ ಎಂಡ್ ವಿದ್ಯಾನಿಂದ ಲಾಸ್ಟ್. ಸರಿ ಬಾಯ್. ಈಗ ಅವಸ್ಥೆಯನ್ನು ಕೆಡಿಸಿ ಬರ್ತೀನಿ. ಜಿಪ್ಪಿ ಮನೆ ಗುಡ್ ನೈಟ್ ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್.